ಬೀದರ್ ಜಿಲ್ಲೆಯಲ್ಲಿ ರಸ್ತೆ ಡಾಂಬರೀಕರಣ ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡಿರುವ ಸಂಬಂಧಪಟ್ಟ ಅಧಿಕಾರಿಗಳನ್ನ ವರ್ಗಾವಣೆ ಹಾಗೂ ಗುತ್ತಿಗೆದಾರರ ಪರವಾನಗಿ ರದ್ದುಪಡಿಸಲು ಒತ್ತಾಯಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಸರ್ಕಾರಿ ಆಸ್ಪತ್ರೆಯವರೆಗೆ ಡಾಂಬರೀಕರಣ ರಸ್ತೆಯನ್ನ WMM ಬಳಸಿ ಸುಮಾರು 1 ವರ್ಷದ ನಂತರ BTBM ಮಣ್ಣು ಹಾಗೂ ಧೂಳುಗಳ ಮೇಲೆ ರಸ್ತೆ ಡಾಂಬರೀಕರಣ ಮಾಡಲಾಗಿದೆ. ಸರ್ಕಾರದ ನಿಯಮದಂತೆ ರಸ್ತೆ ನಿರ್ಮಾಣ ಮಾಡದ ಸಂಬಂಧಪಟ್ಟ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿಕೊಂಡು ರಸ್ತೆಯನ್ನ ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡಿದ್ದಾರೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸುಳ್ಳು ವರದಿಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು. ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕಾಮಗಾರಿಗಳನ್ನು ಮಾಡಿದರೂ ಅವೆಲ್ಲ ಕಳಪೆ ಮಟ್ಟದಿಂದ ಕೂಡಿರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸಂಪೂರ್ಣ ತನಿಖೆ ಮಾಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಬೀದರ್ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು ಹಾಗೂ ಗುತ್ತಿಗೆದಾರರ ಪರವಾನಗಿ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಾಯಿ ಸಿಂಧೆ ಮಹೇಂದ್ರ ಕುಮಾರ್, ಹೊಸಮನಿ ಬಸವರಾಜ್, ಬಾವಿದೊಡ್ಡಿ ನಿತೀಶ್ ಸಕ್ಪಾಲ, ಕಲ್ಲಪ್ಪ ಸತೀಶ್, ರಕ್ಷೆ ಸೂರ್ಯಕಾಂತ್, ಸಾಧುರೆ ಸಂಗಮೇಶ್, ಬಾವಿದೊಡ್ಡಿ ಗುರು, ನೆಮ್ದಾಬಾದ್ ರಮೇಶ್, ಪಸ್ವಾನ್ ರಾಹುಲ್, ಹಾಲೇಪುರಗಿಕರ್, ರವಿ ಮೇತ್ರೆ ರಜನಿಕಾಂತ್, ಕಾಂಬಳೆ ವಿನೋದ್ ಶಿಂದೆ, ರಾಕೇಶ್ ಕುರುಬ ಕೇಳಗಿ, ಗೌತಮ್ ಮೇತ್ರೆ, ದಿಲೀಪ್ ಸೋನಿ, ಆಕಾಶ್ ತ್ರಿಮುಖಿ, ಧನ್ರಾಜ್ ಮೇತ್ರೆ ಹಾಗೂ ಇನ್ನಿತರರು ಇದ್ದರು. ವರದಿ ಅರವಿಂದ ಮಲ್ಲಿಗೆ. ವರ್ಗಾವಣೆ ಆಗಬೇಕು ಹಾಗೂ ಆ ಗುತ್ತಿಗೆದಾರ ಇದ್ದಾರಲ್ಲ ಅವ್ರ ಪರವಾನಗಿ ರದ್ದು ಮಾಡಿ ತಪ್ಪು ಪಟ್ಟಿಯಲ್ಲಿ ಸೇರಿಸಬೇಕು. ಇಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿ ಬೀದರ್ ಜಿಲ್ಲಾಧಿಕಾರಿಗಳೇನು ಇದ್ದಾರಲ್ಲ ಅವ್ರ ವಿರುದ್ಧ ಉಗ್ರವಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಎಚ್ಚರಿಸ್ತೀನಿ. ಸಾಯಿ ಸಿಂಧೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ.